ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಸಾಧಾರಣ ಕಾಲದ 17ನೆಯ ಭಾನುವಾರ. ಈ ಭಾನುವಾರದ ಬಲಿಪೂಜೆಯನ್ನು ದೇವಾಲಯಕ್ಕೆ ಹೋಗಲಾಗದೆ ಮನೆಯಲ್ಲಿ ಇದ್ದು ಪ್ರಾರ್ಥಿಸುವ, ಕೊರೋನಾ ಈ ಸೋಂಕಿನ ನಿಮಿತ್ತ ಹೊರಗಡೆ ಹೋಗಲಾಗದ ಎಲ್ಲ ಕುಟುಂಬಗಳಿಗಾಗಿಯೂ ಹಾಗೂ ನಿಮ್ಮ ಕುಟುಂಬದ ಎಲ್ಲ ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಈ ಸೋಂಕಿನಿಂದ ದಯಾಮಯ ದೇವರು ನಮ್ಮ ಕುಟುಂಬಗಳನ್ನು, ವಿಶ್ವವನ್ನು ರಕ್ಷಿಸಲೆಂದು ಈ ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ತ್ರಯೇಕ ದೇವರ ಮುಂದೆ ನಾವು ಬಂದಿದ್ದೇವೆ. ನಮಗೆ ಜೀವ ಕೊಟ್ಟು ಈ ಲೋಕದಲ್ಲಿ ತಮ್ಮ ಪ್ರೀತಿಯಲ್ಲಿ ನಮ್ಮನ್ನು ಇರಿಸಿದ ಆ ದೇವರ ಮುಂದೆ ನಮ್ಮನ್ನೇ ತಗ್ಗಿಸಿಕೊಳ್ಳೋಣ, ವಿಧೇಯರಾಗೋಣ. ಈ ಪರಮ ರಹಸ್ಯಗಳ ಆಶೀರ್ವಾದ ನಮಗೂ ನಮ್ಮ ಕುಟುಂಬಗಳ ಮೇಲೂ ಹಾಗೂ ನಮ್ಮನ್ನು ಸದಾ ಪ್ರಭು ಕಾಪಾಡಲೆಂದು ನಾವು ಮೊರೆಯಿಡುವ ಈ ಸಂದರ್ಭದಲ್ಲಿ ನಾವೆಲ್ಲರೂ ಬಲಹೀನರು. ನಮ್ಮಲ್ಲಿರುವ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ನಾವು ಮಾಡಿದ ಎಲ್ಲಾ ಪಾಪಗಳಿಗೆ ಪಶ್ಚಾತ್ತಾಪವನ್ನು ಪಡೋಣ. ಮಾತ್ರವಲ್ಲ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಮ್ಮನ್ನು ಸಿದ್ಧರಾಗಿಸೋಣ. ಸರ್ವಶಕ್ತ ದೇವರಿಗೂ, ಸಹೋದರ ಸಹೋದರಿಯರೇ ನಿಮಗೂ, ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕಲಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರಿಗೆ ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ, ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ದೇವರೇ, ನಿಮ್ಮಲ್ಲಿ ಭರವಸೆ ಇಡುವವರನ್ನು ಸದಾ ಸಂರಕ್ಷಿಸುತ್ತೀರಿ. ನಿಮ್ಮ ಹೊರತು ಯಾವುದಕ್ಕೂ ಬುನಾದಿ ಇಲ್ಲ, ಯಾವುದು ಪವಿತ್ರವಲ್ಲ. ನಿಮ್ಮದೇ ಎಂದು ನಮ್ಮ ಮೇಲೆ ಹೇರಳವಾಗಿ ಸುರಿಸಿರಿ. ನಿಮ್ಮನ್ನೇ ನಮ್ಮ ಒಡೆಯರನ್ನಾಗಿಯೂ ಮಾರ್ಗದರ್ಶಕರನ್ನಾಗಿಯೂ ಪಡೆದ ನಾವು ತಾತ್ಕಾಲಿಕವಾದ ಒಳ್ಳೆಯ ವಸ್ತುಗಳನ್ನು ಎಚ್ಚರಿಕೆಯಿಂದ ಉಪಯೋಗಿಸುತ್ತಾ ಶಾಶ್ವತವಾದವುಗಳಿಗೆ ಇಹದಲ್ಲಿ ಬದ್ಧರಾಗಿರುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಅರಸರುಗಳ ಮೊದಲನೇ ಗ್ರಂಥದಿಂದ ವಾಚನ. ದೇವರಾದ ಸರ್ವೇಶ್ವರ ಆ ರಾತ್ರಿ ಗಿಬ್ಯೋನಿನಲ್ಲಿ ಸೊಲೊಮೋನನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಿದರು. ನನ್ನ ದೇವರಾದ ಸರ್ವೇಶ್ವರ, ನನ್ನ ತಂದೆಗೆ ಬದಲಾಗಿ ನಿಮ್ಮಿಂದ ಅರಸನಾಗಿ ನೇಮಕಗೊಂಡಿರುವ ನಿಮ್ಮ ದಾಸನಾದ ನಾನು ಇನ್ನು ಚಿಕ್ಕವನು, ವ್ಯವಹಾರ ಜ್ಞಾನ ಇಲ್ಲದವನು. ನಿಮ್ಮ ದಾಸನಾದ ನಾನು ಅಸಂಖ್ಯಾತ ಮಹಾಜನಾಂಗವಾದ ನಿಮ್ಮ ಸ್ವಕೀಯ ಪ್ರಜೆಯ ಮಧ್ಯೆ ಇದ್ದೇನೆ. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯ ಅನ್ಯಾಯಗಳನ್ನು ಕಂಡು ಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸಿರಿ. ಈ ಮಹಾಜನಾಂಗವನ್ನು ಆಳಲು ಯಾರೂ ಸಮರ್ಥರಲ್ಲ ಎಂದು ಸೊಲೊಮೋನನು ಬೇಡಿಕೊಂಡನು. ಸೊಲೊಮೋನನ ಈ ಬಿನ್ನಹವನ್ನು ಸರ್ವೇಶ್ವರನಾದ ದೇವರು ಮೆಚ್ಚಿದರು. ಅವರು ಆತನಿಗೆ, ನೀನು ದೀರ್ಘಾಯುಷ್ಯವನ್ನಾಗಲಿ ಸಿರಿ ಸಂಪತ್ತನ್ನಾಗಲಿ ಶತ್ರು ವಿನಾಶವನ್ನಾಗಲಿ ಕೇಳಿಕೊಳ್ಳಲಿಲ್ಲ. ನ್ಯಾಯ ನಿರ್ಣಯಿಸುವುದಕ್ಕೂ ಬೇಕಾದ ವಿವೇಕವನ್ನು ಬೇಡಿಕೊಂಡೆ. ಆದುದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಹಿಂದೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ ಎಂದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿನ್ನ
ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ಹೇ ಪ್ರಭು, ನೀನೇ ನನ್ನ ಪಾಲಿನ ಸ್ವಾಸ್ಥ್ಯ. ನಿನ್ನ ವಾಕ್ಯದ ಪಾಲನೆ ನಾಗೈದ ನಿರ್ಣಯ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ ನಿನ್ನ ಬಾಯಿಂದ ಬಂದ ಧರ್ಮಶಾಸ್ತ್ರ ಉಚಿತ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ನಿನ್ನ ದಾಸನಿಗೆ ನೀ ನುಡಿದ ಪ್ರಕಾರ ಸಾಂತ್ವನ ನೀಡಲಿ ಎನಗೆ ನಿನ್ನ ಛಲ ಪ್ರೀತಿ. ನಾ ಬದುಕುವಂತೆ ತೋರೆನಗೆ ನಿನ್ನ ದಯ. ನಿನ್ನ ಧರ್ಮಶಾಸ್ತ್ರ ನನಗೆ ಪರಮ ಪ್ರಿಯ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ಚಿನ್ನ ಅಪರಂಜಿಗಿಂತಲೂ ಪ್ರಿಯ. ನಿನ್ನ ಆಜ್ಞೆಗಳು ನನಗೆ ಸುಪ್ರಿಯ. ನ್ಯಾಯವಾಗಿವೆ ನಿನ್ನ ನಿಯಮಗಳೆಲ್ಲ. ನನಗೆ ಹಾಗೆ ಮಿಥ್ಯಾ ಮಾರ್ಗಗಳೆಲ್ಲ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ಅಪೂರ್ವವಾದ ನಿನ್ನ ಕಟ್ಟಳೆಗಳನ್ನು ಹೃತ್ಪೂರ್ವಕವಾಗಿ ನಾ ಪಾಲಿಪೇನು. ತರುವುದು ನಿನ್ನ ವಾಕ್ಯೋಪದೇಶ. ಸರಳ ಜನರಿಗೆ ಜ್ಞಾನ ಪ್ರಕಾಶ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸುವುದು. ಇದನ್ನು ನಾವು ಚೆನ್ನಾಗಿ ಅರಿತಿದ್ದೇವೆ. ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ಹೀಗೆ ಅನೇಕ ಸಹೋದರರಲ್ಲಿ ತಮ್ಮ ಪುತ್ರನೇ ಜ್ಯೇಷ್ಠನಾಗಿರಬೇಕೆಂಬುದು ದೇವರ ನಿರ್ಧಾರವಾಗಿದೆ. ಹೀಗೆ ಯಾರನ್ನು ಮೊದಲೇ ನೇಮಿಸಿದ್ದರೋ ಅವರನ್ನು ಕರೆದಿದ್ದಾರೆ. ಯಾರನ್ನು ಕರೆದಿದ್ದಾರೋ ಅವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ. ಯಾರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿಕೊಂಡಿದ್ದಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಸ್ತುತಿ ಸ್ತೋತ್ರ ಹಲ್ಲೆಲೂಯಾ. ಯೇಸುವನ್ನು ಸ್ತುತಿಸುವ ಹಲ್ಲೆಲೂಯಾ. ಹಲ್ಲೆಲೂಯಾ, ಸ್ತುತಿ ಸ್ತೋತ್ರ ಹಲ್ಲೆಲೂಯಾ. ಯೇಸುವನ್ನು ಸ್ತುತಿಸುವ ಹಲ್ಲೆಲೂಯಾ. ಮಾರ್ಗವು ಸತ್ಯವು ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಮಾರ್ಗವು ಸತ್ಯವು ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಹಲ್ಲೆಲೂಯಾ, ಸ್ತುತಿ ಸ್ತೋತ್ರ ಹಲ್ಲೆಲೂಯಾ.
ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಜನಸಮೂಹಕ್ಕೆ ಹೀಗೆಂದರು, ಸ್ವರ್ಗ ಸಾಮ್ರಾಜ್ಯವನ್ನು ಹೊಲದಲ್ಲಿ ಹೂಳಿಟ್ಟ ನಿಧಿಗೆ ಹೋಲಿಸಬಹುದು. ಇದನ್ನು ಒಬ್ಬನು ಪತ್ತೆ ಹಚ್ಚಿ ಅಲ್ಲಿಯೇ ಮುಚ್ಚಿಡುತ್ತಾನೆ. ತನಗಾದ ಸಂತೋಷದಿಂದ ಹೋಗಿ ತನಗೆ ಇದ್ದುದೆಲ್ಲವನ್ನು ಮಾರಿ ಈ ಹೊಲವನ್ನೇ ಕೊಂಡು ಬಿಡುತ್ತಾನೆ. ಸ್ವರ್ಗ ಸಾಮ್ರಾಜ್ಯವನ್ನು ಉತ್ತಮವಾದ ಮುತ್ತು ರತ್ನಗಳನ್ನು ಹುಡುಕಿಕೊಂಡು ಹೋಗುವ ವರ್ತಕನಿಗೂ ಹೋಲಿಸಬಹುದು. ಅನರ್ಘ್ಯವಾದ ಒಂದು ಮುತ್ತನ್ನು ಕಂಡ ಕೂಡಲೇ ವರ್ತಕ ತನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಆ ಮುತ್ತನ್ನು ಕೊಂಡುಕೊಳ್ಳುತ್ತಾನೆ. ಸ್ವರ್ಗ ಸಾಮ್ರಾಜ್ಯವನ್ನು ಒಂದು ಮೀನು ಬಲೆಗೆ ಹೋಲಿಸಬಹುದು. ಬೆಸ್ತರು ಬಲೆಯನ್ನು ಸಮುದ್ರದಲ್ಲಿ ಬೀಸಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿಯುತ್ತಾರೆ. ಬಲೆ ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕುಳಿತುಕೊಂಡು ಒಳ್ಳೆಯ ಮೀನುಗಳನ್ನು ಮಾತ್ರ ಆರಿಸಿಕೊಂಡು ಬುಟ್ಟಿಗೆ ಹಾಕಿಕೊಳ್ಳುತ್ತಾರೆ. ಕೆಟ್ಟವನ್ನು ಎಸೆದು ಬಿಡುತ್ತಾರೆ. ಕಾಲಾಂತ್ಯದಲ್ಲಿ ಇದರಂತೆಯೇ ಆಗುವುದು. ದೇವದೂತರು ಹೊರಟು ಬಂದು ದುರ್ಜನರನ್ನು ಸಜ್ಜನರಿಂದ ಬೇರ್ಪಡಿಸುವರು. ದುರ್ಜನರನ್ನು ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು. ಇದೆಲ್ಲ ನಿಮಗೆ ಅರ್ಥವಾಯಿತೇ ಎಂದು ಯೇಸು ಕೇಳಿದರು. ಶಿಷ್ಯರು ಅರ್ಥವಾಯಿತು ಎಂದರು. ಆಗ ಯೇಸು ಹಿಂತಿರಲು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಿಷ್ಯನಾಗಿರುವ ಪ್ರತಿಯೊಬ್ಬ ಶಾಸ್ತ್ರಜ್ಞನು ಮನೆಯ ಯಜಮಾನ ಇದ್ದ ಹಾಗೆ. ಅವನು ತನ್ನ ಉಗ್ರಾಣದಿಂದ ಹೊಸ ಮತ್ತು ಹಳೆಯ ವಸ್ತುಗಳನ್ನು ಹೊರಗೆ ತರುತ್ತಾ ಇರುತ್ತಾನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಪ್ರೈಸ್ ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ದೇವರ ವಾಕ್ಯವನ್ನು ಅರ್ಥೈಸುವಂತೆ ನಾವು ಒಂದು ನಿಮಿಷ ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸೋಣ. ಬಲ ನೀಡು ದೇವಾ, ವರ ನೀಡು ದೇವಾ, ನನ್ನೇಸು ದೇವಾ, ನೀ ಸಾಕು ದೇವಾ. ಬಲ ನೀಡು ದೇವಾ, ವರ ನೀಡು ದೇವಾ, ನನ್ನೇಸು ದೇವಾ, ನೀ ಸಾಕು ದೇವಾ. ಆತ್ಮೀಯ ಸಹೋದರ ಸಹೋದರಿಯರೇ, ನಮಗೆ ಬಲ ಮತ್ತು ವರವನ್ನು ನೀಡುವ ದೇವರು ನಮ್ಮ ರಕ್ಷಕರಾಗಿದ್ದಾರೆ. ಈ ದಿನಗಳಲ್ಲಿ ನಾವು ದೇವರ ವಾಕ್ಯವನ್ನು ವಿಶೇಷವಾಗಿ ಸಾಮರ್ಥ್ಯಗಳನ್ನು ಆಲಿಸುತ್ತಾ ಇದ್ದೀವಿ. ನೋಡಿ, ಇವತ್ತು 17ನೆಯ ಭಾನುವಾರ. ಅದರ ಹಿಂದಿನ ಭಾನುವಾರ ನಾವು ನೋಡಿದ್ದೇವೆ ಬಿತ್ತುವವನ ಸಾಮತಿ. ಅಲ್ಲಿ ಕೊನೆಗೆ ಯೇಸು ಹೇಳುತ್ತಾರೆ ಹೇಗೆ ಫಲ ಕೊಡುತ್ತಾರೆ. ಕಳೆದ ಭಾನುವಾರ ನಾವು ಗೋಧಿ ಮತ್ತು ಈ ಕಳೆಯ ಸಾಮತಿಯನ್ನು ನಾವು ಕೇಳಿದೆವು. ಸಾಸಿವೆ ಕಾಳಿನ ಹಾಗೂ ಅದು ಹೇಗೆ ಒಂದು ಮರವಾಗುತ್ತೆ ಅದರ ಬಗ್ಗೆ ಕೇಳಿದೆವು. ಆದರೆ ಅದರ ಕೊನೆ ಯೇಸು ಏನು ಹೇಳುತ್ತಾರೆ, ಕಾಲಾಂತ್ಯವಾದಾಗ ಹೇಗೆ ಈ ಲೋಕ ಇರುವುದು ಎಂಬುದಾಗಿ ನಮಗೆ ಸ್ಪಷ್ಟಪಡಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಆ ಕಾಲಾಂತ್ಯದಲ್ಲಿ ನಾವು ಜಯ ಹೊಂದಬೇಕಾದ್ರೆ ಏನ್ ಮಾಡಬೇಕು? ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ನಾವು ಬಾಳಬೇಕು. ಆ ಸ್ವರ್ಗ ಸಾಮ್ರಾಜ್ಯ ಎಲ್ಲಿದೆ ಎಂದು ಕೇಳುವಾಗ ಯೇಸು ಹೇಳಿದ್ರು, ನಿಮ್ಮ ಒಳಗಡೆ ಇದೆ. ಆ ಸ್ವರ್ಗ ಸಾಮ್ರಾಜ್ಯ
ಯೇಸುವಿನ ಇಡೀ ಬೋಧನೆಯ ಕೇಂದ್ರವಾಗಿತ್ತು ಕಿಂಗ್ಡಮ್ ಆಫ್ ಗಾಡ್, ಸ್ವರ್ಗ ಸಾಮ್ರಾಜ್ಯದ ಕುರಿತು. ಆತ್ಮೀಯ ಸಹೋದರ ಸಹೋದರಿಯರೇ, ಆ ಸ್ವರ್ಗ ಸಾಮ್ರಾಜ್ಯಕ್ಕೆ ಸಿದ್ಧತೆ ಇಲ್ಲಿಂದಲೇ ಆಗಬೇಕು. ಆ ಸಿದ್ಧತೆಗಳಿಗಾಗಿ ಯೇಸು ಈ ಸಾಮತಿಗಳ ಮೂಲಕ ಅವರಿಗೆ ಗ್ರಹಿಸುವಂತೆ ಮಾಡುತ್ತಿದ್ದರು. ಮತ್ತು ನಮ್ಮ ಈ ಹಾದಿ, ಈ ಪಯಣ ಆತನ ಆಲೋಚನೆಯ ಪ್ರಕಾರ ಆಗಬೇಕು ಎಂಬುದಾಗಿ ನಮಗೆ ಈ ಸಾಮತಿಗಳು ಸ್ಪಷ್ಟಪಡಿಸುತ್ತವೆ. ಇಂದಿನ ಶುಭ ಸಂದೇಶದಲ್ಲಿ ಸುಮಾರು ಸಾಮತಿಗಳನ್ನು ನೀವು ಆಲಿಸುತ್ತೀರಿ. ಮೊದಲನೇದಾಗಿ ಹೊಲದಲ್ಲಿ ಹೂಳಿಟ್ಟ ನಿಧಿ, ಎರಡನೇದಾಗಿ ಮುತ್ತು ರತ್ನಗಳನ್ನು ಹುಡುಕಿಕೊಂಡು ಹೋಗುವ ವರ್ತಕ, ಮೂರನೇದಾಗಿ ಬಲೆಯನ್ನು ಸಮುದ್ರದಲ್ಲಿ ಬೀಸಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿಯುವ ಬೆಸ್ತ. ಈ ಮೂರು ಸಾಮತಿಗಳ ನಂತರ ಯೇಸು ನಮಗೆ ಕಾಲಾಂತ್ಯದಲ್ಲಿ ಏನಾಗುವುದು ಇದರ ಕುರಿತು ನಮಗೆ ಹೇಳುತ್ತಾರೆ. ಆದ್ದರಿಂದ ಮೊದಲ ಸಾಮತಿಯನ್ನು ನಾವು ಸ್ವಲ್ಪ ಧ್ಯಾನಿಸಿದ್ದೇ ಆದರೆ, ಸ್ವರ್ಗ ಸಾಮ್ರಾಜ್ಯವನ್ನು ಹೂಳಿಟ್ಟ ನಿಧಿಗೆ, ಎಲ್ಲಿ? ಹೊಲದಲ್ಲಿ ಹೂಳಿಟ್ಟ ನಿಧಿಗೆ ಹೋಲಿಸಬಹುದು. ಇದನ್ನು ಒಬ್ಬನು ಪತ್ತೆ ಹಚ್ಚಿ ಅಲ್ಲಿಯೇ ಮುಚ್ಚಿಡುತ್ತಾನೆ. ತನಗಾದ ಸಂತೋಷದಿಂದ ಹೋಗಿ ತನಗೆ ಇದ್ದುದೆಲ್ಲವನ್ನು ಮಾರಿ ಆ ಹೊಲವನ್ನು ಕೊಂಡು ಬಿಡುತ್ತಾನೆ. ಇದರ ಅರ್ಥ ಏನು? ಆ ಹೊಲ ಅವನದಲ್ಲ, ಆ ಹೊಲ ಅವನದ್ದಲ್ಲ. ಆ ಹೊಲ ಉಳುವವನು ಎಷ್ಟೋ ಸಾರಿ ಉಳಿದ್ದಾನೆ, ಆದರೆ ಅವನಿಗೆ ಅಲ್ಲಿ ನಿಧಿ ಇದೆ ಎಂಬುದು ಗೊತ್ತಿಲ್ಲ. ನೋಡಿ, ಈ ಲೋಕದಲ್ಲಿ ಸುಮಾರು ಜನ ಇದ್ದಾರೆ. ಯೇಸು ಎಂಬ ನಿಧಿ ಇದೆ, ಯೇಸು ಎಂಬ ರಕ್ಷಕ ಇದ್ದಾರೆ, ಪಾಪ ವಿಮೋಚಕ ಇದ್ದಾರೆ ಎಂಬುದಾಗಿ ಅನೇಕ ಜನರಿಗೆ ಗೊತ್ತಿಲ್ಲ. ಇವತ್ತು ನಾವು ಭಾಗ್ಯವಂತರು, ಆ ನಿಧಿ ನಮಗೆ ಸಿಕ್ಕಿದೆ. ಆ ನಿಧಿ ನಾವು ನಮ್ಮಲ್ಲಿ ಸದಾ ಇರಿಸಿಕೊಳ್ಳಬೇಕು ಮತ್ತು ನಾವು ಆ ಸ್ವರ್ಗ ಸಾಮ್ರಾಜ್ಯದ ಮಕ್ಕಳಾಗಿ ಬಾಳಬೇಕು. ಈ ವ್ಯಕ್ತಿ ಏನು ಮಾಡ್ತಾನೆ? ಅದು ಪತ್ತೆ ಹಚ್ಚಿದ ವ್ಯಕ್ತಿ ತನಗಾದ ಸಂತೋಷದಿಂದ ಹೋಗಿ ತನಗೆ ಇದ್ದುದೆಲ್ಲವನ್ನು ಮಾರಿ ಈ ಹೊಲವನ್ನೇ ಕೊಂಡು ಬಿಡುತ್ತಾನೆ. ಈಗ ನೀವು ಯೋಚನೆ ಮಾಡಿ, ಯೇಸು ಮಾರ್ಕನ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ ಹೇಳಿದ್ರು, ಒಬ್ಬ ಯುವಕ ಬಂದ, ನಾನು ನಿಮ್ಮನ್ನು ಹಿಂಬಾಲಿಸಬೇಕಾದ್ರೆ ನಾನು ಮಾಡಬೇಕಾದುದು ಏನು? ಅದಕ್ಕೆ ಯೇಸು ಹೇಳಿದ್ರು, ಹೋಗು, ಎಲ್ಲವನ್ನು ಮಾರು. ಅಂದ್ರೆ ನಿನಗೆ ಇರುವ ಆ ಎಲ್ಲ ಅಟ್ಯಾಚ್ಮೆಂಟ್ಗಳು, ಆಕರ್ಷಣೆಗಳು ಇರಬಹುದು, ಅಥವಾ ನೀನು ಹೊಂದಿಕೊಂಡು ಜೀವಿಸುವಂತವುಗಳು ಇರಬಹುದು, ಅದನ್ನು ನೀನು ಬಿಡಬೇಕು. ಆದ್ರೆ ಅವನು ಪೆಚ್ಚು ಮೋರೆ ಹಾಕಿ ಹೋಗ್ತಾನೆ. ಕಾರಣ ಏನು? ಅವನಿಗೆ ಅಪಾರ ಆಸ್ತಿ ಇತ್ತು. ಎಲ್ಲಿ ನಿನ್ನ ಆಸ್ತಿ ಇದೆ ಅಲ್ಲಿ ನಿನ್ನ ಹೃದಯವಿದೆ. ನಮ್ಮ ಆಸ್ತಿ ಪ್ರಭು ಯೇಸು, ನಮ್ಮ ಹೃದಯದಲ್ಲಿ ಮೊದಲ ಸ್ಥಳ ದೇವರಿಗೆ. ಅದಕ್ಕಾಗಿ ವರ್ತಕ ಏನು ಮಾಡ್ತಾನೆ? ಈ ವ್ಯಕ್ತಿ ಅವನು ಹೋಗಿ ತನಗೆ ಇದ್ದುದೆಲ್ಲವನ್ನು ಮಾರಿ ಹೊಲವನ್ನೇ ಕೊಂಡು ಬಿಡುತ್ತಾನೆ. ಆ ವ್ಯಕ್ತಿ ಹೊಲವನ್ನೇ ಕೊಂಡು ಬಿಡುತ್ತಾನೆ. ಅಂದರೆ ಆ ಹೊಲವನ್ನು ಕೊಂಡು ಬಿಡುವಾಗ ಆ ಹೂಳಿಟ್ಟ ನಿಧಿ ಅವನದಾಗುವುದು. ಈ ಪವಿತ್ರ ಧರ್ಮಸಭೆ ಎಂಬ ಹೊಲ, ಅಲ್ಲಿರುವ ನಿಧಿ ಯೇಸು ಸ್ವಾಮಿ. ಇವತ್ತು ನಮಗೆ ಆ ನಿಧಿ ದೇವರು ಕರುಣಿಸಿದ್ದಾರೆ. ಆ ನಿಧಿ ನಮಗೆ ತಿಳಿದಿದೆ, ಅನೇಕರಿಗೆ ಗೊತ್ತಿಲ್ಲ. ಅವರಿಗೆ ಗೊತ್ತಾಗುವಂತೆ ಕೂಡ ನಾವು ಪ್ರಾರ್ಥಿಸಬೇಕು. ಅನೇಕರು ಒಳಗಡೆ ಇದ್ರೂ ಅವರಿಗೆ ಈ ನಿಧಿಯ ಶಕ್ತಿ ಗೊತ್ತಿಲ್ಲ. ಅಂದ್ರೆ ಯೇಸು ಎಂಬ ನಿಧಿ, ಯೇಸು ಎಂಬ ರಕ್ಷಕ ನಮಗಾಗಿ ಇದ್ದಾರೆ. ಎರಡನೆಯ ಸಾಮರ್ಥ್ಯದಲ್ಲಿ ನೀವು ನೋಡ್ತೀರಿ, ಸ್ವರ್ಗ ಸಾಮ್ರಾಜ್ಯವನ್ನು ಉತ್ತಮವಾದ ಮುತ್ತು ರತ್ನಗಳನ್ನು ಹುಡುಕಿಕೊಂಡು ಹೋಗುವ ವರ್ತಕನಿಗೆ ಹೋಲಿಸಬಹುದು. ನೋಡಿ, ನನ್ನಲ್ಲಿ ಇರುವುದು ಅದು ಉತ್ತಮವಲ್ಲ. ಆ ಉತ್ತಮವಾದುದು ಯಾವುದು? ಫಿಲಿಪ್ಪಿದವರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಹೇಳುತ್ತಾರೆ, 3ನೇ ಅಧ್ಯಾಯ ವಾಕ್ಯ 8, ಯೇಸುವನ್ನು ನನ್ನದಾಗಿಸುವುದಕ್ಕೋಸ್ಕರ, ಯೇಸುವನ್ನು ನನ್ನಲ್ಲಿ ಉಳಿಸುವುದಕ್ಕೋಸ್ಕರ, ಯೇಸುವನ್ನು ಗಳಿಸುವುದಕ್ಕೋಸ್ಕರ ಎಲ್ಲವನ್ನು ವ್ಯರ್ಥವೆಂದೆಣಿಸುತ್ತೇನೆ. ನೋಡಿ, ಅಷ್ಟು ಧರ್ಮ ಪಂಡಿತ, ಧರ್ಮಶಾಸ್ತ್ರಜ್ಞ, ಓದಿದ ವ್ಯಕ್ತಿ, ಆದ್ರೆ ಇವತ್ತು ಯೇಸುವಿಗಾಗಿ ಎಲ್ಲವನ್ನು ಕಳೆದುಕೊಳ್ಳಲು ಸಿದ್ಧನಿದ್ದಾನೆ ಈ ವರ್ತಕನಂತೆ. ಏಕೆಂದ್ರೆ ಆ ಅನರ್ಘ್ಯವಾದ ಮುತ್ತು ಆತ ಕಂಡುಕೊಂಡ. ಉಳಿದದ್ದನ್ನೆಲ್ಲ ಮಾರಿದ ಅನೇಕ ಸಂತ ಭಕ್ತರು, ರಕ್ತ ಸಾಕ್ಷಿಗಳು ಈ ಅನರ್ಘ್ಯವಾದ ಮುತ್ತು ಯೇಸುವಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ರು.
ಇವತ್ತು ನಾವು ಕೂಡ ಪ್ರಭು ಯೇಸುವಿಗಾಗಿ ನಮ್ಮ ಜೀವನ ಜೀವಿಸಬೇಕು. ಯೇಸುವಿನಲ್ಲಿ ನಾವು ಬಲಶಾಲಿ ಆಗಬೇಕು. ಆ ಅನರ್ಘ್ಯ ಮುತ್ತು ಯೇಸುವನ್ನು ನಾವು ಕಳ್ಕೊಳ್ಬಾರ್ದು. ಸಂಸ್ಕಾರಗಳ ಜೀವನ, ಆ ಆಜ್ಞೆಗಳ ಜೀವನ, ದೇವರ ವಾಕ್ಯದ ಮೂಲಕ ಆ ಸ್ವರ್ಗ ಸಾಮ್ರಾಜ್ಯಕ್ಕೆ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದೀವಿ. ಮೂರನೇದಾಗಿ, ಸ್ವರ್ಗ ಸಾಮ್ರಾಜ್ಯವನ್ನು ಒಂದು ಮೀನು ಬಲೆಗೆ ಹೋಲಿಸಬಹುದು. ಬೆಸ್ತರು ಏನ್ ಮಾಡ್ತಾರೆ? ಬಲೆಯನ್ನು ಸಮುದ್ರದಲ್ಲಿ ಬೀಸಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿಯುತ್ತಾರೆ. ಬಲೆ ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕುಳಿತುಕೊಂಡು ಒಳ್ಳೆಯ ಮೀನುಗಳನ್ನು ಮಾತ್ರ ಆರಿಸಿಕೊಂಡು ಬುಟ್ಟಿಗೆ ಹಾಕುತ್ತಾರೆ. ಕೆಟ್ಟವನ್ನು ಎಸೆದು ಬಿಡುತ್ತಾರೆ. ಎಸೆದು ಬಿಡ್ತಾರೆ ಎಲ್ಲಿ? ಸಮುದ್ರಕ್ಕೆ ಎಸೆದು ಬಿಡೋಲ್ಲ. ಅವುಗಳು ನಾಶವಾಗುತ್ತವೆ, ಸುಟ್ಟು ಹಾಕುತ್ತಾರೆ ಅಥವಾ ಊತು ಬಿಡುತ್ತಾರೆ. ಈ ಲೋಕದಲ್ಲಿ ಇರುವ ತನಕ ಒಳಿತು ಇದೆ, ಕೆಡುಕು ಇದೆ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆದರೆ ನಾವು ಬಲೆ ಅಂದರೆ ಏನು? ಬಲೆ ಅಂದರೆ ಆ ದೇವರ ಆ ಒಂದು ಕೃಪೆ ಅಥವಾ ಲೋಕಾಂತ್ಯ. ಆ ಬಲೆಯಲ್ಲಿ ನಮ್ಮನ್ನು ಎಲ್ಲರನ್ನು ಎಳೆಯುತ್ತಾರೆ. ಎಳೆಯುವಾಗ ಎಲ್ಲರೂ ಅದರೊಳಗಡೆ ಬರ್ತಾರೆ. ಒಳ್ಳೆಯವರು ನ್ಯಾಯ ತೀರ್ಪಿನ ಮೂಲಕ ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುತ್ತಾರೆ. ಹಾಗೂ ಕೆಟ್ಟವರು ತಮಗೆ ಕಟ್ಟಿಟ್ಟ ಆ ದಂಡನೆಯನ್ನು ಅನುಭವಿಸುತ್ತಾರೆ. ತದನಂತರ ಯೇಸು ಮುಂದೆ ಹೇಳುತ್ತಾರೆ, ಕಾಲಾಂತ್ಯದಲ್ಲಿ ಇದರಂತೆಯೇ ಆಗುವುದು. ದೇವದೂತರು ಹೊರಟು ಬಂದು ದುರ್ಜನರನ್ನು ಸಜ್ಜನರಿಂದ ಬೇರ್ಪಡಿಸುವರು. ಮತ್ತಾಯನ ಶುಭ ಸಂದೇಶದಲ್ಲಿ ನಾವು ಓದುತ್ತೇವೆ ದುರ್ಜನರು ಮತ್ತು ಸಜ್ಜನರು. ಮತ್ತಾಯನ ಶುಭ ಸಂದೇಶದಲ್ಲಿ ನಾವು ಓದುತ್ತೇವೆ ಹೇಗೆ ದುರ್ಜನರಿಗೂ ಸಜ್ಜನರಿಗೂ ತೀರ್ಪಾಗುವುದು ಎಂಬುದಾಗಿ ಮತ್ತಾಯ ತನ್ನ ಕೊನೆಯ ಅಧ್ಯಾಯಗಳಲ್ಲಿ ನಮಗೆ ತಿಳಿಸುತ್ತಾನೆ. ಇಲ್ಲಿ ಕಾಲಾಂತ್ಯದವರೆಗೆ ಇದೆಲ್ಲವೂ ದೇವರು ಸಹನೆಯಿಂದಿರುವರು. ಆದರೆ ಕಾಲಾಂತ್ಯದಲ್ಲಿ ಆ ಒಂದು ನ್ಯಾಯ ತೀರ್ಪು ಆಗುವುದು. ದುರ್ಜನರನ್ನು ಅಗ್ನಿಕುಂಡದಲ್ಲಿ ಹಾಕುವರು. ನಾವು ಹೇಳ್ತೀವಿ ನರಕ ಇಲ್ಲ, ಸ್ವರ್ಗ ಇಲ್ಲ ಅನ್ನುವವರಿಗೆ ಯೇಸು ಸ್ವಾಮಿ ತಮ್ಮ ಸಾಮತಿಗಳ ಮೂಲಕ ಸ್ವರ್ಗವೂ ಇದೆ, ನರಕವೂ ಇದೆ ಎಂಬುದಾಗಿ ಸ್ಪಷ್ಟಪಡಿಸುತ್ತಾರೆ. ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದು ಗೋಳಾಡುವರು. ಇದೆಲ್ಲ ನಿಮಗೆ ಅರ್ಥವಾಯಿತೆ ಎಂದು ಕೇಳಿದಾಗ ಶಿಷ್ಯರು ಅರ್ಥವಾಯಿತು ಎಂದರು. ಆಗ ಯೇಸು, ಇಂತಿರಲು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಿಷ್ಯನಾಗಿರುವ ಪ್ರತಿಯೊಬ್ಬ ಶಾಸ್ತ್ರಜ್ಞನು ಮನೆಯ ಯಜಮಾನ ಇದ್ದ ಹಾಗೆ ಅವನು ತನ್ನ ಉಗ್ರಾಣದಿಂದ ಹೊಸ ಹಾಗೂ ಹಳೆಯ ವಸ್ತುಗಳನ್ನು ಹೊರಗೆ ತರುತ್ತಾ ಇರುತ್ತಾನೆ. ನಮ್ಮಲ್ಲಿ ಒಳ್ಳೆಯದು ಇದೆ, ಕೆಡುಕು ಇದೆ. ಆದರೆ ಆ ಕೆಡುಕನ್ನು ನಾವು ವರ್ಜಿಸಿ ಒಳ್ಳೆಯದನ್ನು ನಾವು ಬೆಳೆಸಿ ಜೀವಿಸಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಬಾಳಬೇಕಾದ್ರೆ ನಮಗೆ ಏನು ಬೇಕು ಎಂಬುದಾಗಿ ಇವತ್ತಿನ ಮೊದಲನೆಯ ವಾಚನ ನಮಗೆ ತಿಳಿಸುತ್ತದೆ. ಇದು ಅರಸರುಗಳ ಗ್ರಂಥಗಳ ವಾಚನ. ಇಲ್ಲಿ ನಡೆದ ಒಂದು ಘಟನೆ ಒಂದು ಸುಂದರವಾದ ಘಟನೆ. ಸರ್ವೇಶ್ವರ ದೇವರು ರಾತ್ರಿಯಲ್ಲಿ ಸೊಲೊಮೋನನಿಗೆ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಆವಾಗ ಅವರು ಸೊಲೊಮೋನನಿಗೆ ಹೇಳುತ್ತಾರೆ, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಿದರು. ನೋಡಿ, ಸೊಲೊಮೋನ ಏನು ಕೇಳಿದ? ಯಾಕೆ ಇವತ್ತು ಈ ವಾಚನಕ್ಕೂ ಸ್ವರ್ಗ ಸಾಮ್ರಾಜ್ಯಕ್ಕೂ ಹತ್ತಿರದ ಸಾಮ್ಯವಿದೆ? ಕಾರಣ, ನನ್ನ ದೇವರಾದ ಸರ್ವೇಶ್ವರ ನನ್ನ ತಂದೆಗೆ ಬದಲಾಗಿ ನಿಮ್ಮಿಂದ ಅರಸನಾಗಿ ನೇಮಕಗೊಂಡಿರುವ ನಿಮ್ಮ ದಾಸನಾದ ನಾನು. ನೋಡಿ, ನಿಮಗೆ ಬೇರೆ ಯಾರನ್ನು ಅರಸರನ್ನಾಗಿ ಮಾಡಬಹುದಿತ್ತು. ನನ್ನ ತಂದೆಯ ನಂತರ ನೀವು ನನ್ನನ್ನು ಆರಿಸಿಕೊಂಡಿರಿ. ಅಂದರೆ ಆತ ದೇವರ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುತ್ತಾನೆ, ಮೊದಲನೇದಾಗಿ. ಎರಡನೇದಾಗಿ, ನಾನು ಅರಸನಾಗಿರುವುದು ನನ್ನ ಸ್ವಂತ ಶಕ್ತಿಯಿಂದ ಅಲ್ಲ, ನಿನ್ನ ಆಶೀರ್ವಾದದಿಂದ ಎಂಬುದನ್ನು ಆತನಿಗೆ ಮನದಟ್ಟಾಗಿರುತ್ತೆ. ಆತ ಹೇಳುತ್ತಾನೆ, ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನ ಇಲ್ಲದವನು. ನಿಮ್ಮ ದಾಸನಾದ ನಾನು ಅಸಂಖ್ಯಾತ ಮಹಾಜನಾಂಗವಾದ ನಿಮ್ಮ ಸ್ವಕೀಯ ಪ್ರಜೆಯ ಮಧ್ಯೆ ಇದ್ದೇನೆ. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸಿರಿ. ನೋಡಿ ಆತ್ಮೀಯರೇ, ಅವನು ಏನು ಬೇಡಿಕೊಂಡ? ವಿವೇಕ ಬೇಡಿಕೊಂಡ. ವಿವೇಕ ಅಂದ್ರೆ ವಿಸ್ಡಮ್, ಸುಜ್ಞಾನ, ಜ್ಞಾನ. ಆ ಸುಜ್ಞಾನವನ್ನು ಆತ ಕೇಳಿಕೊಳ್ತಾನೆ ದೇವರ ಹತ್ರ. ಬೇರೆ ಏನು ವಜ್ರ, ವೈಡೂರ್ಯ, ಬಂಗಾರ, ಈ ಲೌಕಿಕ ವಸ್ತುಗಳನ್ನು ಅವನು ಕೇಳಲ್ಲ. ಏಕೆಂದ್ರೆ ನೀವು ನನ್ನನ್ನು ಅರಸರನ್ನಾಗಿ ಜನರ ಮಧ್ಯೆ ಇಟ್ಟಿದ್ದೀರಾ. ನನಗೆ ವ್ಯವಹಾರ ಜ್ಞಾನವಿಲ್ಲ, ನಾನಿನ್ನು ಚಿಕ್ಕವನು, ನನಗೆ ವಿವೇಕವನ್ನು ದಯಪಾಲಿಸಿರಿ. ಇವತ್ತು ನಾವು ಕೂಡ
ಕೇಳಬೇಕಾದ ವರ ವಿವೇಕ. ಈ ಮಹಾ ಜನಾಂಗವನ್ನು ಆಳಲು ಯಾರೂ ಸಮರ್ಥರಲ್ಲ, ಇಷ್ಟೊಂದು ದೊಡ್ಡ ಜನಾಂಗವನ್ನು ಆಳಲು ಯಾರೂ ಸಮರ್ಥರಲ್ಲ ಎಂದು ಸೊಲೊಮೋನನು ಬೇಡಿಕೊಂಡನು. ಸೊಲೊಮೋನನ ಈ ಬಿನ್ನಹವನ್ನು ಸರ್ವೇಶ್ವರನಾದ ದೇವರು ಮೆಚ್ಚಿದರು. ನೋಡಿ, ಈ ಪ್ರಾರ್ಥನೆ ಮೆಚ್ಚಿದರು, ಈ ಬಿನ್ನಹ ಮೆಚ್ಚಿದರು. ಅವರು ಆತನಿಗೆ, ನೀನು ದೀರ್ಘಾಯುಷ್ಯವನ್ನಾಗಲಿ ಸಿರಿ ಸಂಪತ್ತನ್ನಾಗಲಿ ಶತ್ರು ವಿನಾಶವನ್ನಾಗಿ ಕೇಳಿಕೊಳ್ಳಲಿಲ್ಲ, ನ್ಯಾಯ ನಿರ್ಣಯಿಸುವುದಕ್ಕೆ ಬೇಕಾದ ವಿವೇಕವನ್ನು ಬೇಡಿಕೊಂಡೆ. ಆದುದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಹಿಂದೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ನೋಡಿ, ಎಂಥ ಒಂದು ಆಶೀರ್ವಾದ ಅವನು ಪಡೆದುಕೊಂಡ. ಇಂದಿನ ಕೀರ್ತನೆ ಶ್ಲೋಕವನ್ನು ನಾವು ಹಾಡಿದೆವು. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ನಿನ್ನ ಧರ್ಮಶಾಸ್ತ್ರ ಪರಮ ಪ್ರಿಯ. ಯಾವಾಗ ನಾವು ದೇವರ ವಾಕ್ಯದಲ್ಲಿ ಆನಂದಿಸುತ್ತೇವೆ, ನಾವು ಜಯ ಹೊಂದುತ್ತೇವೆ. ಇಂದಿನ ಎರಡನೆಯ ವಾಚನವನ್ನು ನಾವು ಧ್ಯಾನಿಸಿದ್ದೇ ಆದರೆ, ಸಂತ ಪೌಲರು ರೋಮನರಿಗೆ ಬರೆದ ಪತ್ರಿಕೆ. ಆತ ಏನು ಹೇಳುತ್ತಾನೆ ನೋಡಿ, ಸಹೋದರರೇ, ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವೂ ಹಿತಕರವಾಗಿ ಪರಿಣಮಿಸುವುದು. ಯಾರಿಗೆ? ದೇವರನ್ನು ಪ್ರೀತಿಸುವವರಿಗೆ, ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೆ ಎಲ್ಲವೂ ಹಿತಕರವಾಗುವುದು. ದೇವರೊಂದಿಗೆ ಇದ್ದಾಗ ಎಲ್ಲವೂ ಹಿತಕರವಾಗುವುದು. ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ಹೀಗೆ ಅನೇಕ ಸಹೋದರರಲ್ಲಿ ತಮ್ಮ ಪುತ್ರನೇ ಜ್ಯೇಷ್ಠನಾಗಿರಬೇಕೆಂದು ದೇವರ ನಿರ್ಧಾರವಾಗಿದೆ. ಅಂದರೆ ಸ್ವರ್ಗ ಸಾಮ್ರಾಜ್ಯದ ಕೇಂದ್ರ ಬಿಂದು ಪ್ರಭು ಯೇಸು. ಹೀಗೆ ಯಾರನ್ನು ಮೊದಲೇ ನೇಮಿಸಿದ್ದಾರೋ ಅವರನ್ನು ಕರೆದಿದ್ದಾರೆ, ಯಾರನ್ನು ಕರೆದಿದ್ದಾರೋ ಅವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ. ಯಾರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿಕೊಂಡಿದ್ದಾರೆ. ಅಂದರೆ ನಾವು ದೇವರೊಡನೆ ಸತ್ಸಂಬಂಧದಲ್ಲಿ ಇರಬೇಕು. ಅದಕ್ಕೆ ಈ ಸಾಮತಿಗಳು ಇರಬಹುದು, ಈ ವಾಕ್ಯಗಳು ಇರಬಹುದು, ಮೊದಲನೇ ವಾಚನ ಇರಬಹುದು, ಇದೆಲ್ಲವೂ ನಾವು ದೇವರೊಡನೆ ಜೀವಿಸಲು ನಮಗೆ ಕರೆ ನೀಡುತ್ತವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಬಹಳ ಕಷ್ಟದ ಕಾಲದಲ್ಲಿ ನಾವಿದ್ದೀವಿ. ಎಲ್ಲಾ ಕಡೆ ಈ ಕೊರೋನಾ ಎಂಬ ಸೋಂಕು ಹಬ್ಬುತ್ತಾ ಇರುವ ಸಂದರ್ಭದಲ್ಲಿ ನಾವು ದೇವರಿಂದ ಕರೆ ಹೊಂದಲ್ಪಟ್ಟವರು, ದೇವರೊಡನೆ ಜೀವಿಸುವವರು, ದೇವರೊಡನೆ ನಮ್ಮ ಸತ್ಸಂಬಂಧಗಳನ್ನು ಬಲಪಡಿಸುವವರು, ಎದೆಗುಂದದೆ, ಹೆದರದೆ, ಅಂಜದೆ, ಭಯಪಡದೆ ವಾಕ್ಯದಲ್ಲಿ ನಾವು ನಮ್ಮ ಜೀವನವನ್ನು ಜೀವಿಸೋಣ. ಆತನ ಮಾರ್ಗದಲ್ಲಿ ನಾವು ಚಲಿಸೋಣ. ಆತನ ಆತ್ಮನಿಂದ ತುಂಬಿದವರಾಗಿ ಈ ಲೋಕವನ್ನು ಜಯಿಸೋಣ. ಆತ ವಿಶೇಷವಾಗಿ ನಮಗೆಲ್ಲರಿಗೂ ಈ ಬಲಿ ಪೂಜೆಯ ಮೂಲಕ, ಈ ದೇವರ ವಾಕ್ಯದ ಮೂಲಕ ಸೊಲೊಮೋನನು ಬೇಡಿದಂತೆ ಅದೇ ವಿವೇಕವನ್ನು ನಮಗೂ ದಯಪಾಲಿಸಲಿ. ಹಾಗೂ ನಾವು ಜಯ ಹೊಂದಿದವರಾಗಿ ಆತನೊಂದಿಗೆ ಬಾಳುವ ವರವನ್ನು ನಮಗೂ ಕರುಣಿಸಲೆಂದು, ನಮ್ಮ ಬಲಹೀನತೆ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ಪರಿಶುದ್ಧತೆಯಲ್ಲಿ ಆಶೀರ್ವದಿಸಲೆಂದು, ಹಾಗೂ ನಮ್ಮನ್ನು ಎಲ್ಲಾ ರೋಗ ರುಜಿನಗಳಿಂದ ಬಿಡುಗಡೆ ಮಾಡಿ ಆತನಲ್ಲಿ ವಿಶ್ವಾಸವಿಟ್ಟು ಬಾಳಲು ಬೇಕಾದ ಕೃಪಾವರವನ್ನು ನಾವು ಬೇಡಿ ಪಡೆಯೋಣ. ಆಮೀನ್. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ವಾಕ್ಯವನ್ನು ನಾವು ಆಲಿಸಿದ್ದೇವೆ. ನಿಮ್ಮ ವಾಕ್ಯ ನಿರರ್ಥಕವಾಗಿ ಹಿಂತಿರುಗುವುದಿಲ್ಲ ಎಂಬುದಾಗಿ ನೀವು ತಿಳಿಸಿದ್ದೀರಿ. ಇವತ್ತು ಆಲಿಸಿದ ಈ ವಾಕ್ಯ ನಮ್ಮೆಲ್ಲ ಜನರಿಗೆ ಆಶೀರ್ವಾದವಾಗಿ ಮಾರ್ಪಡಲಿ. ಇದು ಈ ದಿವ್ಯವಾಣಿ ಲೈವ್ ಯೂಟ್ಯೂಬ್ ಮೂಲಕ ಈ ಬಲಿಪೂಜೆಯನ್ನು ಅರ್ಪಿಸುತ್ತಿರುವ ನನ್ನ ಸಹೋದರ ಸಹೋದರಿಯರಿಗಾಗಿ, ಅವರ ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಎಷ್ಟೋ ಕುಟುಂಬಗಳು ನಿರಾಶೆಗೆ ಒಳಗಾಗಿವೆ, ಜುಗುಪ್ಸೆಗೆ ಒಳಗಾಗಿವೆ. ಕೆಲಸವಿಲ್ಲ, ಕೊರೋನಾ ಸೋಂಕಿನಿಂದ ವ್ಯಾಪಾರವಿಲ್ಲ, ವರ್ತಕರು ಚಿಂತೆಯಲ್ಲಿದ್ದಾರೆ, ಹಣಕಾಸು ಆರ್ಥಿಕ ಸಮಸ್ಯೆಯಲ್ಲಿದ್ದಾರೆ, ರೈತರು ಕಷ್ಟದಲ್ಲಿದ್ದಾರೆ, ಕೂಲಿ ವರ್ಗದವರು ಕಷ್ಟದಲ್ಲಿದ್ದಾರೆ. ವಿಶೇಷವಾಗಿ ಬೇರೆ ಬೇರೆ ಊರುಗಳಿಗೆ, ದೇಶಗಳಿಗೆ ಕೆಲಸಕ್ಕೆ ಹೋದವರು ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಸರ್ಕಾರಗಳು ಕೂಡ ಹೇಗೆ ಇದನ್ನು ನಿಭಾಯಿಸಬೇಕೆಂದು ತೋಚದೆ ಅವರು ಕೂಡ ಕಷ್ಟಪಡುತ್ತಿರುವ ಸಂದರ್ಭದಲ್ಲಿ, ಎಲ್ಲ ವೈದ್ಯರು ದಾದಿಯಂದಿರು ಕೂಡ ಕಷ್ಟಪಡುತ್ತಿರುವ ಸಂದರ್ಭದಲ್ಲಿ ನಮಗೆ ನೀವೇ ರಕ್ಷಕ.
ಇದು ನಿಮ್ಮ ವಿವೇಕದ ಆತ್ಮವನ್ನು ನಮಗೆ ದಯಪಾಲಿಸಿರಿ, ನಮ್ಮ ಮುಖಂಡರುಗಳಿಗೆ ದಯಪಾಲಿಸಿರಿ, ನಮ್ಮ ಕುಟುಂಬದಲ್ಲಿರುವ ತಂದೆ ತಾಯಿಗಳಿಗೆ ದಯಪಾಲಿಸಿರಿ. ನಾವೆಲ್ಲರೂ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಅರಿತು ಈ ಲೋಕವನ್ನು ಜಯಿಸಲು ಬೇಕಾದ ಕೃಪೆಯನ್ನು ಕರುಣಿಸಿರಿ. ಈ ಸೋಂಕಿನಿಂದ ಎಲ್ಲ ರೋಗ ರುಜಿನಗಳಿಂದ ನಮ್ಮನ್ನು ವಿಶ್ವವನ್ನು ಕಾದು ರಕ್ಷಿಸಿರೆಂದು ನಾವೆಲ್ಲರೂ ಕರಗಳನ್ನು ಚಾಚಿ ಪ್ರಾರ್ಥಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲಬರ ಬ್ರಷಾರ ಬಾಲಕರ ಶಂದರಿಯರ ಬರ ಅಲ್ಫಕೋರ ರಾಫ ಹಾಲ್ರೇರ ಮುಷರಿಯರ ಬರ ಶಮ್ಮ ಲಕ್ಕಿಮಿರ ಬರ ಹೊರ ಹಿರಿಯ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪಾವನಾತ್ಮರೇ ಸ್ತೋತ್ರ. ಈ ಸ್ವಾರ್ಥೆಯ ಆಶೀರ್ವಾದ, ಸ್ವರ್ಗ ಸಾಮ್ರಾಜ್ಯದ ವಿಶೇಷ ಕರುಣೆ ಆಶೀರ್ವಾದ ಮಕ್ಕಳ ಮೇಲೆ ಇಳಿದು ಬರಲಿ. ಎಲ್ಲ ಕೇಡುಗಳಿಂದ, ಆಪತ್ತು ವಿಪತ್ತುಗಳಿಂದ, ಮರಣಾಂತಿಕ ಕಾಯಿಲೆ ಸೋಂಕಿನಿಂದ ರಕ್ಷಿಸಿರಿ. ಎಲ್ಲ ಕುಟುಂಬಗಳಲ್ಲಿ ಅದ್ಭುತಗಳು ನಡೆಯಲಿ. 38 ವರ್ಷ ಕುರಿಬಾಗಿನ ಬಳಿ ಮುಟ್ಟಿದಿರಿ, ಸತ್ತ ಲಾಸನಿಗೆ ಜೀವ ಕೊಟ್ಟಿರಿ, ಕುರುಡನಿಗೆ ಕಣ್ಣು, ಕಿವುಡನಿಗೆ ಕಿವಿ, ರಕ್ತಸ್ರಾವ ಸ್ತ್ರೀಯನ್ನು ಸೌಖ್ಯಪಡಿಸಿದರೆ, ದೆವ್ವದ ಪೀಡಿತರನ್ನು ಬಿಡುಗಡೆಗೊಳಿಸಿದರೆ. ಇದೋ ಎಲ್ಲ ಅಂಧಕಾರ ಶಕ್ತಿ ಬಂಧನಗಳಿಂದ ಬಿಡುಗಡೆಗೊಳಿಸಿರಿ. ನಮ್ಮ ವಿದ್ಯಾರ್ಥಿಗಳನ್ನು, ಯುವಕ ಯುವತಿಯರನ್ನು, ಮಕ್ಕಳನ್ನು, ದಂಪತಿಗಳನ್ನು, ಹಿರಿಯರನ್ನು ಆಶೀರ್ವದಿಸಿರಿ. Touch them, Lord, anoint them, Lord, heal them, Lord. ಯೇಸು ನಾಮದಲ್ಲಿ ನಿಮಗೆ ಜಯ ಸಿಗಲಿ, ಸೌಖ್ಯ ಸಿಗಲಿ ಹಾಗೂ ಆಶೀರ್ವಾದ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ ಜೀವವುಳ್ಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನಮ್ಮ ವಿಶ್ವಾಸ ಪ್ರಮಾಣವನ್ನು ಈಗ ನಾವು ಮಾಡೋಣ. ಸ್ವರ್ಗವನ್ನು, ಭುವಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸ್ವಭಾವಿಯಾಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೊನ್ಷಿಯೋಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ 3ನೇ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುಖನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು, ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಪುನರುತ್ಥಾನವನ್ನು, ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಸಹೋದರ ಸಹೋದರಿಯರೇ, ಯೇಸು ನಾಮದಲ್ಲಿ ನಾವಿಲ್ಲಿ ನೆರೆದಿದ್ದೇವೆ. ನಮ್ಮಲ್ಲಿರುವ ಕೋರಿಕೆಗಳನ್ನು ಈಗ ಆ ದಯಾಮಯ ದೇವರ ಮುಂದೆ ಯೇಸುವಿನ ಮುಖಾಂತರ ಸಮರ್ಪಿಸಿ ಪ್ರಾರ್ಥಿಸೋಣ. ನಿಮ್ಮ ಉತ್ತರ, ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಂದೆಯಾದ ದೇವರೇ, ನಮ್ಮ ಪವಿತ್ರ ಕಥೋಲಿಕ ಧರ್ಮಸಭೆಗಾಗಿ, ಜಗದ್ಗುರುಗಳಿಗಾಗಿ, ಎಲ್ಲ ಧರ್ಮಾಧ್ಯಕ್ಷರುಗಳಿಗಾಗಿ ಹಾಗೂ ನಿನ್ನ ಧರ್ಮಸಭೆಯ ಧರ್ಮ ಭಗಿನಿಯರು, ಗುರುಗಳು ಹಾಗೂ ದೇವ ಸೇವಕರಿಗಾಗಿ ಪ್ರಾರ್ಥಿಸುತ್ತೇವೆ. ಇಂಥ ಕೊರೋನಾ ಸೋಂಕಿನ ಸಂದರ್ಭದಲ್ಲಿ ಎದೆಗುಂದದೆ ಇಡೀ ಪವಿತ್ರ ಸಭೆಯು ವಿಶ್ವಾಸ ಪ್ರಾರ್ಥನೆಯಲ್ಲಿ ಬಲಗೊಂಡು ಪವಿತ್ರಾತ್ಮರ ವಿಶೇಷ ವರವನ್ನು ಪಡೆದು ಮುನ್ನಡೆಸಲು ಬೇಕಾದ ಕೃಪೆಯನ್ನು ನಮ್ಮ ಧಾರ್ಮಿಕ ಮುಖಂಡರುಗಳಿಗೆ ದಯಪಾಲಿಸಿರೆಂದು ಪ್ರಾರ್ಥಿಸುತ್ತೇವೆ. ವಿಶ್ವದಲ್ಲಿರುವ ಎಲ್ಲಾ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸೋಣ. ಕುಟುಂಬದಲ್ಲಿರುವ ದಂಪತಿಗಳು, ಹಿರಿಯರು, ಮಕ್ಕಳು, ಯುವಕ ಯುವತಿಯರು, ಗರ್ಭಿಣಿ ಸ್ತ್ರೀಯರು,
ವಿಶೇಷವಾಗಿ ಕುಟುಂಬದಲ್ಲಿರುವ ಎಲ್ಲ ಅನಾರೋಗ್ಯದಲ್ಲಿರುವವರು ಸೌಖ್ಯ ಹೊಂದಲಿ. ಕುಟುಂಬದ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತಾ ಕುಟುಂಬ ಬಾಂಧವ್ಯ ಬಲಗೊಂಡು ನೀವು ಆಲೋಚಿಸಿದ ಪ್ರಕಾರ ಪವಿತ್ರ ತ್ರಿತ್ವದ ಪವಿತ್ರ ಕುಟುಂಬದಂತೆ ನಮ್ಮ ಕುಟುಂಬಗಳಾಗಲಿ. ಕುಟುಂಬದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ಪ್ರತಿಯೊಂದು ಕುಟುಂಬಗಳು ಸದೃಢವಾಗುವಂತೆ ನಿಮ್ಮ ಆತ್ಮರ ಶಕ್ತಿಯಿಂದ ತುಂಬಿ ಕೊರೋನಾ ಸೋಂಕಿನಿಂದ ಕುಟುಂಬಗಳನ್ನು ರಕ್ಷಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಸರಕಾರಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಸರಕಾರವನ್ನು ನಡೆಸುತ್ತಿರುವ ಎಲ್ಲ ಮುಖಂಡರುಗಳು ಮತ್ತು ವಿರೋಧ ಪಕ್ಷದ ನಾಯಕರುಗಳು ವಿಶ್ವದಲ್ಲಿ ಈ ಒಂದು ಮಹಾಮಾರಿಯನ್ನು ಬಗ್ಗುಬಡಿಯಲು ಬೇಕಾದ ಆಶೀರ್ವಾದವನ್ನು ಕರುಣಿಸು. ಶೀಘ್ರವೇ ಇದಕ್ಕೆ ಲಸಿಕೆಯನ್ನು ಕಂಡುಹಿಡಿಯುವಂತೆ ಮಾಡು. ಮಾತ್ರವಲ್ಲ, ಕ್ವಾರಂಟೈನ್ ಅಲ್ಲಿರುವವರು, ಈ ಒಂದು ರೋಗದಿಂದ ನರಳುತ್ತಿರುವವರು ಸೌಖ್ಯಗೊಳ್ಳಲಿ ಮತ್ತು ಆಸ್ಪತ್ರೆಯಲ್ಲಿರುವ ಎಲ್ಲ ರೋಗಿಗಳು, ವೆಂಟಿಲೇಟರ್ ಅಲ್ಲಿರುವವರು, ಐಸಿಯುಲ್ಲಿರುವವರು ಅವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರ ಸೌಖ್ಯಕ್ಕಾಗಿ ವೈದ್ಯರಿಗಾಗಿ, ದಾದಿಯರಿಗಾಗಿ ಪ್ರಾರ್ಥಿಸುತ್ತೇವೆ. ನಿರಾಶ್ರಿತರು, ನಿರ್ಗತಿಕರು, ಅನಾಥರು, ಬಡವರು, ವಿಧವೆಯರು, ವಿಧುರರು, ಒಂದು ದಿನ ಊಟಕ್ಕೆ ಗತಿ ಇಲ್ಲದ ಸರ್ವರಿಗಾಗಿಯೂ, ಕಾರ್ಮಿಕ ವರ್ಗದವರಿಗಾಗಿಯೂ, ರೈತಾಪಿ ವರ್ಗದವರಿಗಾಗಿಯೂ, ಮಳೆ ಇಲ್ಲದ ಕಡೆ ಒಳ್ಳೆಯ ಮಳೆಯನ್ನು ದಯಪಾಲಿಸಿ, ರೈತರಿಗೆ ಬೇಕಾದ ಒಳ್ಳೆಯ ಬೆಳೆಯನ್ನು ಕರುಣಿಸಿ. ಹೀಗೆ ವಿಶ್ವದಲ್ಲಿರುವ ಎಲ್ಲಾ ಜನರು ಹಾಗೂ ಎಲ್ಲ ಸರಕಾರಗಳು ದೇವರ ಪ್ರೀತಿಯಿಂದ ತುಂಬಿ ಸೇವೆ ಮಾಡುವಂತೆ ಮಾಡಿರೆಂದು ನಾವು ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ಕುಟುಂಬಗಳಿಗಾಗಿ, ಧರ್ಮ ಕೇಂದ್ರಗಳಿಗಾಗಿ, ನಮ್ಮ ಸಂಬಂಧಿಕರಿಗಾಗಿ ಯಾರಿಗೆ ಪ್ರಾರ್ಥಿಸುತ್ತೇವೆ ಅಂತೇಳಿ ವಾಗ್ದಾನ ಮಾಡಿದ್ದೇವೆ. ಅನೇಕ ಜನರು ಈ ಬಲಿಪೂಜೆಗೆ ಕೋರಿಕೆಗಳನ್ನು ಕೊಟ್ಟಿದ್ದಾರೆ, ಪ್ರಾರ್ಥಿಸಲು ಕೇಳಿಕೊಂಡಿದ್ದಾರೆ. ಮೊಬೈಲ್ ಮೂಲಕ, ಫೇಸ್ಬುಕ್ ಮೂಲಕ ಅಥವಾ ಅವರ ಎಲ್ಲ ಕೋರಿಕೆಗಳನ್ನು ಸಮರ್ಪಿಸುವಾಗ ನಾವು ಕೂಡ ನಮ್ಮ ದೇಹದ ಒಳ ಅಂಗಾಂಗಗಳು ಯಾವ ಸ್ಥಿತಿಯಲ್ಲಿವೆ ನಮಗೆ ತಿಳಿದಿಲ್ಲ. ಕೊಲೆಸ್ಟ್ರಾಲ್, ಫ್ಯಾಟ್, ಶುಗರ್, BP ಇಂದ ದೇವರು ರಕ್ಷಿಸಲಿ, ಮರಣಾಂತಿಕ ಸೋಂಕಿನಿಂದ ನಮ್ಮನ್ನು ರಕ್ಷಿಸಲೆಂದು ನಾವು ಪ್ರಾರ್ಥಿಸೋಣ. ಈಗ ಮೌನವಾಗಿ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ದಯಾಮಯ ದೇವರೇ, ನೀವು ನಮ್ಮನ್ನು ಆಲಿಸುತ್ತೀರಿ. ಈ ಲೋಕವನ್ನು ನೀವು ಎಷ್ಟಾಗಿ ಪ್ರೀತಿಸಿದ್ದರೆಂದರೆ ನಿಮ್ಮ ಕುಮಾರ ಯೇಸುವನ್ನೇ ನಮಗೆ ದಯಪಾಲಿಸಿದಿರಿ. ಆ ಯೇಸು ನಾಮದಲ್ಲಿ ನಾವಿಲ್ಲಿ ಒಂದು ಸೇರಿದ್ದೇವೆ. ಈ ದಿವ್ಯ ಬಲಿಯನ್ನು ಅರ್ಪಿಸುತ್ತಾ ಇರುವ ಸಂದರ್ಭದಲ್ಲಿ ಈ ಎಲ್ಲ ಕೋರಿಕೆಗಳಿಗೆ ಸದುತ್ತರವನ್ನು ದಯಪಾಲಿಸಿರಿ. ನಾವು ನಿಮ್ಮ ಮುಂದೆ ಇಡಲಾಗದ ಎಲ್ಲಾ ಕೋರಿಕೆಗಳು ಬಲ್ಲ ದೇವರು ನೀವಾಗಿದ್ದೀರಿ. ನಮ್ಮ ಮೇಲೆ ಕರುಣೆ ತೋರಿ ಈ ವಿಶ್ವ ಮಾನವ ಕುಲವನ್ನು ರಕ್ಷಿಸಿ ಆಶೀರ್ವದಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಸಮೃದ್ಧ ಕೊಡುಗೆಗಳಿಂದ ಪಡೆದು ನಿಮಗರ್ಪಿಸಲು ನಾವು ತಂದಿರುವ ಈ ಕಾಣಿಕೆಗಳನ್ನು ಸ್ವೀಕರಿಸಲಿ. ನಿಮ್ಮ ಕೃಪಾವರದ ಮಹಾಶಕ್ತಿಯ ಕಾರ್ಯ ಸಾಧನೆಯ ಮೂಲಕ
ಈ ಅತಿ ಪವಿತ್ರ ರಹಸ್ಯಗಳು ನಮ್ಮ ಪ್ರಸ್ತುತ ಜೀವನ ಶೈಲಿಯನ್ನು ಪಾವನಗೊಳಿಸಲಿ, ಅಂತೆಯೇ ನಮ್ಮನ್ನು ನಿತ್ಯಾನಂದದೆಡೆಗೆ ಮುನ್ನಡೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಚಂಚಲತೆಯ ನಿಮಿತ್ತ ನಮ್ಮ ಮೇಲೆ ಮರುಕ ತೋರಿ ಕ್ರಿಸ್ತರು ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾಗಿ ಜನಿಸುವಷ್ಟು ವಿನೀತರಾದರು. ಶಿಲುಬೆಯ ಯಾತನೆಯ ಮೂಲಕ ನಿತ್ಯ ಮರಣದಿಂದ ನಮ್ಮನ್ನು ಪಾರು ಮಾಡಿದರು ಮತ್ತು ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಇಳುವುದರ ಮೂಲಕ ನಮಗೆ ನಿತ್ಯ ಜೀವ ಲಭಿಸುವಂತೆ ಮಾಡಿದರು. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೀವಿ. ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ.
ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದೇಹದಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು.
ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರರಲ್ಲ. ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರವು ಮತ್ತು ರಕ್ತವು ನನ್ನನ್ನು ಕಾಪಾಡಲಿ. ಹೃದಯ ತುಂಬಿ ಹಾಡುವೆ ಸದಯ ತೋರೋ ಸ್ವಾಮಿ, ವಿನಯದಿಂದ ವಂದಿವೆ ದೀನಬಂಧು ದೇವನೇ. ನಿನ್ನ ಶಕ್ತಿಯು ನೂತನ, ನಿನ್ನ ಸ್ಫೂರ್ತಿ ವಿನೂತನ, ನೀ ನನಗೆ ಚೇತನ, ನಿನ್ನ ಭಯಾಶ್ರಯ ಎಂದಿಗೂ ನನಗೆ ನಿಶ್ಚಯ. ವಂದನೆ ದೇವಾನವರತ. ನಮ್ಮ ಹೃದಯದಲ್ಲಿ ಪ್ರಭು ಯೇಸು ಆಗಮಿಸಿದ್ದಾರೆ. ಆಧ್ಯಾತ್ಮಿಕವಾಗಿ ನಾವು ಅವರನ್ನು ಇವತ್ತು ಭುಜಿಸಿದ್ದೇವೆ. ನಮ್ಮ ನಮ್ಮ ಮನೆಗಳಲ್ಲಿ, ಕೋಣೆಗಳಲ್ಲಿ ನಾವು ಇರಬಹುದು. ಆ ಪ್ರಭು ನಮ್ಮ ಮಧ್ಯೆ ಬಂದು ನಿಮಗೆ ಶಾಂತಿ ಎನ್ನುತ್ತಾರೆ. ಈ ಪರಮ ಪ್ರಸಾದ ನಮ್ಮ ಜೀವನಕ್ಕೆ ಆಶೀರ್ವಾದ. ನಮ್ಮಲ್ಲಿರುವ ರೋಗ ರುಜಿನಗಳನ್ನು ಅವರು ಸೌಖ್ಯಪಡಿಸುತ್ತಾರೆ. ಮಾತ್ರವಲ್ಲ, ನಮ್ಮನ್ನು ವಿಶ್ವಾಸ ಪ್ರಾರ್ಥನೆಯಲ್ಲಿ ಬಲಪಡಿಸುತ್ತಾರೆ. ಆ ಪ್ರಭುವಿಗೆ ನಮ್ಮನ್ನೇ ಸಮರ್ಪಿಸೋಣ. ನಾವು ಭುಜಿಸಿದ ಪರಮ ಪ್ರಸಾದ ನಮಗೆ ಸಂಪೂರ್ಣ ಸೌಖ್ಯವನ್ನು ತರಲಿ, ನಮ್ಮ ಕುಟುಂಬದ ಮೇಲೆ ಸಂರಕ್ಷಣೆಯನ್ನು ತರಲೆಂದು ಪ್ರಭುವನ್ನು ನಾವು ಸ್ತುತಿಸುತ್ತಾ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಮ್ಮ ಎರಡೂ ಕರಗಳನ್ನು ನಾವು ಎತ್ತಿ ಸ್ತುತಿಸೋಣ ಪ್ರಭುವಿನತ್ತ. ಸ್ವರ್ಗದಿಂದ ಪ್ರಭು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸುವೆ ನಾವು ಸ್ವೀಕರಿಸಿದ ಪರಮ ಪ್ರಸಾದದ ಶಕ್ತಿಯಿಂದ ನಮ್ಮ ದೇಹದಲ್ಲಿ ನಿಮ್ಮ ಆಶೀರ್ವಾದ ಇಳಿದು ಬರಲಿ. ಎಲ್ಲ ರೋಗ ರುಜಿನಗಳು, ಅಂಧಕಾರ ಶಕ್ತಿ ಬಂಧನಗಳು ದೂರವಾಗಲಿ, ಭಯ ಭೀತಿಗಳು ದೂರವಾಗಲಿ. ಈ ಪರಮ ಪ್ರಸಾದದಲ್ಲಿ ನಾವು ನಿಮ್ಮನ್ನು ಆರಾಧಿಸಿದ್ದೇವೆ. ನಿಮ್ಮೊಬ್ಬರನ್ನೇ ಆರಾಧಿಸುವಾಗ ಆಶೀರ್ವಾದ ಎಂದು ಹೇಳಿದ ಪ್ರಕಾರ ಆ ಆಶೀರ್ವಾದ ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ಇಳಿದು ಬರಲಿ. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆಯನ್ನು ಘೋಷಿಸಿ ಪ್ರಾರ್ಥಿಸುತ್ತೇನೆ. ಆಮೆನ್. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪುತ್ರರ ಯಾತನೆ ಅನಂತ ಸ್ಮರಣೆಯಾದ ಈ ದಿವ್ಯ ಸಂಸ್ಕಾರವನ್ನು ನಾವು ಭುಜಿಸಿದ್ದೇವೆ. ವರ್ಣಿಸಲ ಸಾಧ್ಯವಾದ ಪ್ರೀತಿಯಿಂದ ಅವರೇ ನಮಗಿತ್ತಿರುವ ಈ ಕೊಡುಗೆಯು ನಮ್ಮ ರಕ್ಷಣೆಗೆ ಉಪಯುಕ್ತವಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ಸಕಲ ಸಾಂತ್ವನದ ಮೂಲವಾದ ದೇವರು ತಮ್ಮ ಆಶೀರ್ವಾದದ ಕೊಡುಗೆಗಳನ್ನು ನಿಮಗೆ ನೀಡಿ ಜೀವನದಲ್ಲಿ ನಿಮಗೆ ಶಾಂತಿಯನ್ನಿತ್ತು ಮುನ್ನಡೆಸಲಿ. ದೇವರು ನಿಮ್ಮನ್ನು ಸಕಲ ವಿಪತ್ತುಗಳಿಂದ, ಸಾಂಕ್ರಾಮಿಕ ರೋಗಗಳಿಂದ ಸಂರಕ್ಷಿಸಿ ತಮ್ಮ ಪ್ರೀತಿಯಿಂದ ನಿಮ್ಮ ಹೃದಯಗಳನ್ನು ದೃಢಪಡಿಸಲಿ. ಈ ಬಾಳ ಪಯಣದಲ್ಲಿ ನೀವು ಸತ್ಕಾರ್ಯಗಳಲ್ಲಿ ಪರಿಣಾಮಕಾರಿಗಳಾಗಿದ್ದು ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿಯ ಕೊಡುಗೆಗಳಲ್ಲಿ ಸಮೃದ್ಧರಾಗಿ ನಿತ್ಯ ಜೀವಕ್ಕೆ ಸಂತೋಷದಿಂದ ಬಂದು ಸೇರುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ.
ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ.